ಜಪ್ಪು ಮುಗೇರ್ದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ 10ನೇ ವರ್ಷದ ಗಣೇಶೋತ್ಸವ ಸೆಪ್ಟೆಂಬರ್ 16 ಹಿಡಿದು 14 ಮುಟ್ಟ 8ನೇ ಮಲ್ತದನಂದು ಸಮಿತಿದ ಗುರುಕಾರ್ಯರು ನಾಗೇಂದ್ರ ಕುಮಾರ್ ಪಂತೇರ್. ಜಪ್ಪು ಮುಗೇರ್ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ ಗುರುಕಾರ್ಯರು ಅಂಚೆರಿಯ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ನಾಗೇಂದ್ರ ಕುಮಾರ್ ಜಪ್ಪು ಮುಗೇರ್ ಶನಿವಾರ ಕುಡ್ಲಾಡು ಸುದ್ದಿಕೂಟೋಡು ಪಾತಿರ್ದ. ಜಪ್ಪು ಮುಗೇರ್ ಗಣೇಶೋತ್ಸವ ಈ ಸರ್ತಿ 10ನೇ ವರ್ಷದ ಗೌಜಿಡಿತಿದ್ದು ಸೆಪ್ಟೆಂಬರ್ 16, 13, 14 ಇಂಚ 3 ದಿನ 8ನೇ ಮಲ್ದಲು. ಗೌರಿ ಪರ್ಬದ ದಿನ ಬಯ್ಯ 5 ಗಂಟೆಗೆ ಗಣಪತಿ ಮೂರ್ತಿನ ಗಣೇಶ ಮಂಟಪ ಗೆದ್ದುಕೊಂಡು 13ಕ್ಕೆ ಕಾಂಡೆ ಆಜರೆಕ್ ದೇರೆಬೈಲಿ ವಿಠಲದಾಸ ತಂತ್ರಿಯರ್ನ ಪೌರೋಹಿತ್ಯಡು ವಿಘ್ನೇಶ್ವರನ ಮೂರ್ತಿ ಪ್ರತಿಷ್ಠೆ ಮಲ್ಪುಣು. 14ಕ್ಕೆ ಕಾಂಡೆ ಎಣ್ಮರೆಕ್ ನೂತೇನ್ಮ ತಾರಾಯ್ದ ಮಹಾಗಣಯಾಗ ಮುಖ ಕುರಲ್ ಪಟ್ಟಣ ಕಾರ್ಯಕ್ರಮ ದಿವೊಂದ ರಾತ್ರಿ 7 ಗಂಟೆಗೆ ಶೋಭಾಯಾತ್ರೆ 8ನೇ ಮಲ್ತದ ಅಂದು ನಾಗೇಂದ್ರ ಕುಮಾರ್ ಪಂಡೀರ್. ಈ ವರ್ಷ ನಾವು ಶ್ರೀ ಮಹಾಗಣಪತಿ ದೇವರಿಗೆ ಗಣೇಶ್ ಶೆಟ್ಟಿ ಮತ್ತು ಶ್ರೀಮತಿ ವನಿತಾಜಿ ಶೆಟ್ಟಿ ಇವರು ಹರಕೆ ರೂಪದಲ್ಲಿ ನೀಡುವಂತಹ ಸುಮಾರು 2 ಲಕ್ಷ ವೆಚ್ಚದ ಬಂಗಾರದ ಹಾಗೂ ಬೆಳ್ಳಿಯ ಸೊಂಡಿಲ ಪಟ್ಟಿ ಹಾಗೂ ನಮ್ಮ ಸಮಿತಿಯ ಮಹಿಳಾ ಸದಸ್ಯರುಗಳು ಎಲ್ಲ ಸೇವಾ ರೂಪದಲ್ಲಿ ನೀಡುವಂತಹ ಅಭಯ ಹಸ್ತವನ್ನು ಹರಕೆ ರೂಪದಲ್ಲಿ ತಾರೀಕು 12/9/2018 ಬುಧವಾರ ಗೌರಿ ಪೂಜೆಯಂದು ಗಣೇಶ ದೇವರ ವಿಗ್ರಹವನ್ನು ಪೂರ್ಣಕುಂಭ ಸ್ವಾಗತವನ್ನು ತರುವುದರೊಂದಿಗೆ ಈ ಎಲ್ಲ ಬೆಳ್ಳಿಯ ಹರಕೆಗಳನ್ನು ಕೂಡ ಅದರಲ್ಲಿ ವಿಜೃಂಭಣೆಯಿಂದ ಗಣೇಶ ಮಂಟಪಕ್ಕೆ ತರ್ತೇವೆ. ಅದೇ ರೀತಿ 13ನೇ ತಾರೀಕು ಬೆಳಗ್ಗೆ 6:30ಕ್ಕೆ ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿಗಳು ದೇರಬೇಲಿಯವರ ಪೌರೋಹಿತ್ಯದಲ್ಲಿ ಶ್ರೀ ಗಣೇಶ ದೇವರ ವಿಗ್ರಹ ಪ್ರತಿಷ್ಠಾಪನೆ. ನಾರಾಯಣ ಪೂಜಾರಿ ಮುಗೇರ್ಮನೆ, ಕೇಶವ ಅಂಗಡಿಮಾರ್, ಉದಯ ಕೊಟ್ಟಾರಿ ಬಜಲ್, ಸುಭಾಷ್ ವಿ ಅಡಪ, ಸುಧಾಕರ್ ಜೆ, ಗಣೇಶ್ ಶೆಟ್ಟಿ, ಶ್ರೀಧರ್ ರಾಜ್ ಶೆಟ್ಟಿ ಸುದ್ದಿಕೂಟೊಡಿದ್ದೇರು.